ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ವೆಂಟಿ ವೆಂಟಿ ಬಾಯ್. ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಅಂತ ಇವತ್ತು ಬಿಸಿಲು ಅಂತ ಹೇಳಿದರೆ ಮಳೆಯ ಸುದ್ದಿಯೇ ಇಲ್ಲ ನಮಗೆ. ಗುಡ್ ಬಾಯ್, ಗುಡ್ ಬಾಯ್. ಪರಂದು ಕೊಡ್ಪ. ಸಿಟ್ 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 ಸಿಟ್. ಗುಡ್ ಬಾಯ್, ಗುಡ್ ಬಾಯ್. ಇವತ್ತು ಶುಕ್ರವಾರ. ನಾನು ಮತ್ತು ನನ್ನ ಗಂಡ ಇಲ್ಲಿದ್ದೇವೆ. ನಮ್ಮ ಹಸುಗಳನ್ನು ತೋಟದಲ್ಲಿ ಕಟ್ಟುವ ಅಂತ ಹೇಳಿ ಬಂದಿದ್ದೇವೆ. ವರ್ಧನ ನಡುವಲ್ಲಿ ಹೋಗಿ ನಿಂತಿದ್ದಾನೆ. ಅವನು ಇದ್ದ ಕಡೆ ಕಟ್ಟಬೇಕಷ್ಟೇ. ತುಂಬ ಬೊಡಿಸಿದ ನಮ್ಮನ್ನು, ಆಚೆ ಈಚೆ ಓಡಿಕೊಂಡೆಲ್ಲ. ಸಾಕಾಯ್ತು. ಅದೇ ನೋಡಬೇಕು ಅಂತ. ಈಗ ಅಲ್ಲಿ ಬಿಡಬೇಕಲ್ಲ. ಅಲ್ಲಿ 4 ಅಡಿಕೆ ಮರ ಉಂಟು, ಗಿಡ. ಬಿಚ್ಚಲಿಕ್ಕೆ ಹೋದ್ರೆ ಓಡ್ತಾನೀಗ. ಹೌದು, ಆ ಕಡೆಯಿಂದಲೇ ಓಡಿಸಿದ್ದು ಈ ಕಡೆಗೆ ಅವನನ್ನು. ಈ ಕಡೆ ಅಂಚಲ ಕಾಡು ಹಿಂಜುಣು ಮಾರೈತಿ. ಹೋಯ್ ಕಟ್ಟಪ್ಪ ಅಂಚೆ ಇಂಚಿಕೊಂಡು ಅದು ಮೆಲ್ಲ ಮೆಲ್ಲವಲ್ಲ, ಮೆಲ್ಲ ಬಲೆ 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 ಐಕ ಕಟ್ಟುಂಟಾ ಅವಳ ಇಲ್ಲ ಅಂಚೆ ಇಂಚಿ ನೆಕ್ ಕಟ್ಟುಂಟಾ ದುದ ಇನ್ನು ಕಂಗನೆ ಪೊಳಿತು ಮಾಡು, ಹಂಗನೆ ಪೊಳಿತು ಮಾಡಿ. ಅವ 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 ಬೋ ಜೋ 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 ಅಂತಲ್ಲ. ಆಚೆದು ತೋಟ ಆಯ್ತಾ, ನನ್ನ ಭಾವನ ತೋಟ. ಅಲ್ಲಿ ಮರದಲ್ಲಿ ತುಳುವ ಬೆಲಕ ಇರುದು, ಅದು ಎಲ್ಲ ಕೊಳೆತು ಬಿದ್ದಿದೆ ಮಂಗನ ಇದರಲ್ಲಿ. ಇವ ಬೋರಿ ಅದಕ್ಕೆ ಅಲ್ಲಿಗೆ ಓಡುದು ಅದನ್ನು ತಿನ್ಲಿಕ್ಕೆ. ಅದು ಕೆಸರಲ್ಲಿ ಇದ್ದಾಗಿದೆ, ಅದನ್ನು ಮೂಗಲ್ಲಿ ಇದು ಮಾಡಿ ಮಾಡಿ ತೆಗಿತಾನೆ. ಗುಜ್ಜನ ಬೆಲಕಾಯ ಅಲ್ಲ, ಅದು ಅರ್ಧ ಬೆಲಕಾಯಿ ಅಂತಾದರೆ ಮತ್ತೆ ಪದಾರ್ಥ ಮಾಡಲಿಕ್ಕೆ ಸಾಗುದಿಲ್ಲ, ಹಾಗೆ ಹೇಳಿದ್ದು. ಬೆಲಕಾಯಿ ಅಲ್ಲ. ಸೊ ಹಸುಗಳನ್ನೆಲ್ಲ ಕಟ್ಟಿ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಆಗ್ತಾ ಉಂಟು ನೋಡಿ. ಇಲ್ಲಿ ರಾಗಿ ಆಗ್ತಾ ಉಂಟು, ದೋಸೆ ಮತ್ತು ಇದು ಸಾಂಬಾರು. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಎಲ್ಲ ಇಡಬೇಕು. ಇನ್ನು ಗುಜ್ಜೆ ಸಾಂಬಾರು ಒಂದು ಮಾಡಲಿಕ್ಕೆ ಉಂಟು ಇವತ್ತು. ಗುಜ್ಜೆಯ ಹಲಸಿನಕಾಯಿಯೇ ಗೊತ್ತಿಲ್ಲ ಅದು ಹೇಗಾಗಿದೆ ಅಂತ, ನೋಡ್ಬೇಕಷ್ಟೇ. ಎಂತ ಏನ ಈಗಲೇ ಅವಳು ಸೌಂಡ್ ಕೇಳು ಅಂತ ಕ್ರೇತ್ನಾ ವರ್ಷದ್ದು. ಓ ರಾಮ, ನಿಮ್ಗೆ ಅಲ್ಲಿಯೇ ಮಳೆ ಇರ್ಲಿಲ್ವಾ? ಅಲ್ಲಿಯೇ ಮಳೆ ಇರ್ಲಿಲ್ವಾ? ಯಾಕೆ ಬಂದದ್ದು? ಎಂತ ಆಗನ ಹೇಳು ಎಂತ? ಈಗ ನೋಡಿ ಹೇರ್ ಕಟಿಂಗ್ ಅಂತ ಹೋಗಿ ಸರಿ ಗಾಯ ಮಾಡಿಕೊಂಡು ಬಂದಿದ್ದಾನೆ. ಲಕ್ಷಣವೇ ಕಾಣುದಿಲ್ಲ ಆಯ್ತಾ. ಕರುಗಳನ್ನು ಕರ್ಕೊಂಡು ಬರ್ಬೇಕಷ್ಟೇ ನಾನೀಗ ಹೋಗಿ. ಇದಾಯ್ತಾ ಅಮ್ಮನ ಸಂಜಿಗೆ ಕೊಂಡೋಣ ಎಂತು ಐಕೆ ಚಳಿ ಬತ್ತುಂಟ ಕಂಚಿದು ಜೋರ್ ಯಾವಂತಿದೆ ವರ್ಷ. ನಾನು ಇದು ಕೊಡೆ ತಗೊಂಡು ಹೋಗ್ತೇನೆ.
ನೋಡಿ ಒಂದು ಚಂದದ ಮಳೆ ಬಂತು ನಿಂತಿತ್ತು ನೋಡಿ, ಸಂಜೆ ಆಗ್ತಾ ಬಂತು. ಈಗ ನನ್ನ ಸವಾರಿ ತೋಟದ ಕಡೆ ಹೋಗ್ತಾ ಉಂಟು. ಇಕೊಳ್ಳಿ, ಇವ ತಪ್ಪಿಸಿಕೊಂಡು ಹೋಗಿದ್ದಾಯ್ತಾ, ನನ್ನ ಗಂಡನಿಗೆ ಗೊತ್ತೇ ಇಲ್ಲ. ನಾನು ಮತ್ತೆ ಏನೋ ಅಂದ ಅಂತ ಹೇಳಿದ್ದಕ್ಕೆ ನಿಂತ ಪುಣ್ಯಕ್ಕೆ. ನನ್ನ ಗ್ರಾಚಾರ ಒಳ್ಳೇದಿತ್ತು ನೋಡಿ, ಚಂದ ಮೇದಿದ್ದಾಳೆ, ಎಲ್ಲ ಸಹ ಒಳ್ಳೆ ಮೇದಿದ್ದಾರೆ. ನಿಮಗೆ ಗೊತ್ತಾಗ್ಲಿಲ್ವಾ ವರ್ಧ ನಾನು ಕಟ್ಟಿದಲ್ಲಿ ಇರ್ಲಿಲ್ಲ ಅವ? ಇಲ್ಲ, ನಾನು ನೋಡಿ, ನಾನಂದ್ರೆ ಇದಕ್ಕೆ ಕೊಡುವ ಇದರಲ್ಲಿ ಗೌಜಿಯಲ್ಲಿ ಅವಳ ಹತ್ರವೇ ಇದ್ದ, ಅವನನ್ನು ಕಟ್ಟಿ ಹಾಕಿದ್ದೆ. ಅದು ನನಗೆ ಗೊತ್ತಿರಲಿಲ್ಲ, ನೋಡಲಿಲ್ಲ ನಾನು. ಅಲ್ಲೇ ಹತ್ತಿರ ಇದ್ದ ಮತ್ತೆ ಅವ ಅಲ್ಲಿ ಮೇಲೆ ಇದ್ದ, ಮತ್ತೆ ಇವಳಿಗೆ ತಿನ್ನಿಸುದು ನೋಡಿ ಅವ ಓಡಿ ಬಂದದ್ದು. ಮತ್ತೆ ನಾನು ಅಂದ ಅಂತ ಹೇಳಿ ಅಲ್ಲೇ ಕಟ್ಟಿದೆ. ಪಾಪ ಗೊತ್ತು, ಅವನಿಗೆ ಮೋಸ ಆಯ್ತು. ಅವನಿಗೆ ಈಗ ಬಾಳೆಹಣ್ಣು ಕೊಟ್ಟು ಬರಬೇಕಿಲ್ಲ, ಅದೇ ನಂಬಲಿಕ್ಕಿಲ್ಲ ನನ್ನನ್ನು. ನೋಡಿ ಅಂತೆ ವೆದರ್ ಎಷ್ಟು ಚಂದ ಉಂಟಲ್ಲ. ಕೊಳ್ ಕಮಾನ್ 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 ಕಮಾನ್, ಗುಡ್ ಬಾಯ್, ಗುಡ್ ಬಾಯ್ ಗುಡ್ ಬಾಯ್. ಕೊಳ್ ಅರ್ರೆ, ಗಿವ್ ಮಿ. ಹಾಂ, ರೆಡಿ, 1 2. ಸೀದಾ ಕೂಬೋಣ, ಹೈಡ್ ಆ್ಯಂಡ್ ಸೀಕ್ ಆಡಾಯ್ತಾ? ಕೂ ಹೇಳು. ಈಗ ನೋಡಿ ಬಂಟಿ ಹೈಡ್ ಆ್ಯಂಡ್ ಸೀಕ್ ಹೇಗೆ ಆಡ್ತಾನೆ ಅಂತ ನೋಡಿ. ಹಾಯ್ ಬತ್ತು ತಾನು ಪತ ನೋಡಾನು ಎಂತ ಒಂದು ನಿಮಿಷ ಪತ ಉಂಟ, ಒಂದು ನಿಮಿಷ ನಿಲ್ಲೋ, ನಾನು ಇಟ್ಕೊಳ್ತೇನೆ. ಹಾಂ ಹಾಂ, ನೀನು ಸ್ಟೇ 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 ಸ್ಟೇ. ರೆಡಿ, 1. ಆದ್ರಿ ನೋ ಸ್ಟೇ. ಒಳ್ಳ ಇದು ನೋಡಿ ಹಾಸ್ಟೆಲ್ ಮಿನಿ ಗ್ರೇವಿ ಅಂತೆ ಸಿದ್ಧಾರ್ಥ ಮಾಡಿದ್ದು. ವೆರಿ ಈಸಿ ಟು ಕುಕ್. 15 ಮಿನಿಟ್ಸ್ ಅಲ್ಲಿ ಆಗ್ತದೆ. ಎಷ್ಟು 15 ಮಿನಿಟ್ಸ್. 50 ಮಿನಿಟ್ಸ್ ಅಲ್ಲಿ. ಬಜೆಟ್ ಒಂದು 150 ರೂಪಾಯಿ. 150 ಹೇಗೆ? ಪನ್ನೀರ್ 100. ಹಾಂ ಮತ್ತೆ ಬೇಕಾದ್ರೆ ಇಲ್ಲಾಂದ್ರೆ ಮತ್ತೆ ಈಗ ಮೆಣಸಿನ ಹುಡಿ ಒಂದು ನೀರು. ಅದು 150 ರೂಪಾಯಿಗೆ ಕಡಿಮೆ ಆಗ್ಲಿಲ್ವಾ ಮಾರಾಯ ಪಾತ್ರೆಯಲ್ಲಿ? ಪನ್ನೀರ್ ಗ್ರೇವಿ ನಿಮಗೆ 150 ರೂಪಾಯಿ ಅಲ್ಲ, ಅದು ಪನ್ನೀರ್ ಇದ್ದದ್ದು 70 ರೂಪಾಯಿ. ಅರ್ಧ ಸರಿ, ನಿಂಗೆ 150 ರೂಪಾಯಿಗೆ ಅಲ್ಲಿ ಡಬ್ಬಿ ಗ್ರೇವಿ ಬರ್ತದೆ ಹೇಳ್ತಿ. ಅಂದ್ರೆ ಇದು ಹಾಗಾದ್ರೆ ಕಮ್ಮಿ ಮಾಡು ಸ್ವಲ್ಪ. ಮತ್ತೆ 70 ರೂಪಾಯಿ. 75 ರೂಪಾಯಿಗೆ ಓಕೆ. ಇದು ಕಡಾಯಿ ಪನ್ನೀರ್. ಎಂತ ಹೆಸರು ಇದಕ್ಕೆ? ಇದಕ್ಕೆ ಹಾಸ್ಟೆಲ್ ಪನ್ನೀರ್, ಹಾಸ್ಟೆಲ್ ಮಿನಿ ಪನ್ನೀರ್. ಕನ್ನಡದಲ್ಲಿ ಹೇಳಿ, ನಮ್ಮ ವ್ಯೂವರ್ಸಿಗೆ ಸಹ ಗೊತ್ತಾಗ್ತದೆ. ಬಿಸಿಲಿಗೆ ಹಾಕಿ ಮತ್ತೆ ಅದನ್ನು ಒಂದು 2-3 ದಿವಸ ಬಿಸಿಲಾದ್ಮೇಲೆ ಮತ್ತೆ ಅದನ್ನು ಮೊಟ್ಟ ತಿಂದಲ್ಲ ಅದನ್ನು ಸುಲಿದು ಎಲ್ಲ ಸುಲಿದು ಬಿಡು. ಸುಲಿದು ಬಿಟ್ಟಾದ್ಮೇಲೆ ಪುನಃ ಬಿಸಿಲಿಗೆ ಹಾಕೋದು 2 ದಿವಸ. ಬೇಗ 6 ದಿವಸ ಆಯ್ತು. ಅಲ್ಲ, 4 ದಿವಸ ಆಯ್ತು. ಫಸ್ಟ್ ದಿವಸ ಕೆಟ್ಟಿದ್ದು, ಮತ್ತೆ 2 ದಿವಸ ಒಣಗಿಸಿದ್ದು, ಮತ್ತೆ 2 ದಿವಸ ಸುಲಿದು. 6 ದಿವಸ. 4 ಅಲ್ಲ 5 ದಿವಸ. 5 ದಿವಸ ಆಯ್ತು. 5ನೇ ದಿವಸ ಆಯ್ತಾ? 6ನೇ ದಿವಸ ಅದರಲ್ಲಿ ಸಪ್ರೇಟ್ ಮಾಡು. ಅದರಲ್ಲಿ ಚೆಪ್ಪುಗೋಟು ಅದು ಇದು ಅಂತೇಳಿ ಎಲ್ಲ ಸಪ್ರೇಟ್ ಮಾಡು, ಬೇರೆ ಬೇರೆ ಮಾಡು. 6ನೇ ದಿವಸ ಬೇರೆ ಬೇರೆ ಮಾಡಿ ಮಧ್ಯಾಹ್ನದೊಳಗೆ ಅದನ್ನು ಹೋಗಿ ತಗೊಂಡೋಗಿ ಕೊಡು. 10-12 ಸಾವಿರ ಬಂತು. ಎಷ್ಟು? 10 ನೀನು ನೋಡು ಮಾರಾಯ, ನಿಂಗೆ ಗೊತ್ತಿಲ್ವಾ? ಹಿಂದೆ ಎಲ್ಲ ನೋಡು, ಒಂದು ಕತೆ ಹೇಳ್ತಾ ಇದ್ದ, ನಿಂಗೆ ಗೊತ್ತಿಲ್ವಾ? ಇದು ಬರಂತೆ ಪೊಕಡೆ ಅನ್ಬೇರ ಬರಂತೆ ಏನು ಆಯೆ ಮಾಂತನ ಕಾಯಿನ ಏನು ಕೊಂಡಗೊಳ್ತು ಕೊಳ್ತು ಆಗಿ ಸಂಬಳಗೊಳ್ತು ಎಂಕಲು ಒಳಿಯೋಡು
ಆಯ್ತು ಒಕ್ಕಡೆನಾ